ಬಿಜೆಪಿಯಿಂದ ಸುಧೀರ್ ಶೆಟ್ಟಿ ಕಣ್ಣೂರು, ಕಿಶೋರ್ ಕೊಟ್ಟಾರಿ, ಶಕಿಲ ಕಾವೂರು ಗೆಲುವು ಸಾಧಿಸಿದ್ದಾರೆ. ಕಾಂಗ್ರೆಸ್ನಿಂದ ಬಿಜೆಪಿಗೆ ಸೇರ್ಪಡೆಗೊಂಡ ಆಶಾ ಡಿ ಸಿಲ್ವಾ ಸೋಲನ್ನು ಅಪ್ಪಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಅಭೂತಪೂರ್ವವಾದಂತಹ ಜಯವನ್ನು ಗಳಿಸಿದೆ. ಈ ಜಯ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕಟೀಲ್ ರವರ ಜಯ. ನಮ್ಮ ಎರಡು ಕ್ಷೇತ್ರದ ಶಾಸಕರಾದಂತಹ ವೇದವ್ಯಾಸ್ ಕಾಮತ್ ಹಾಗೆ ಭರತ್ ಶೆಟ್ಟಿಯವರ ಜಯ. ಭಾರತೀಯ ಜನತಾ ಪಾರ್ಟಿ ಬಹಳ ಒಂದು ವ್ಯವಸ್ಥಿತವಾಗಿ ಸಂಘಟನಾತ್ಮಕವಾಗಿ ಈ ಚುನಾವಣೆಯಲ್ಲಿ ಕೆಲಸವನ್ನು ಮಾಡಿದೆ. ನಮ್ಮ ಎರಡೂ ಕ್ಷೇತ್ರದ ಶಾಸಕರು ಕಳೆದ 18 ತಿಂಗಳಿನಿಂದ ನಿತ್ಯ ನಿರಂತರವಾಗಿ ಜನರೊಂದಿಗೆ ಜನರ ಸೇವೆಯನ್ನು ಮಾಡುವುದರ ಪ್ರತಿಫಲವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಗೆದ್ದು ಬಂದಿದೆ. ಭಾರತೀಯ ಜನತಾ ಪಾರ್ಟಿ ಬಹಳಷ್ಟು ಯೋಚನೆಯನ್ನು ಈ ಸಲ ಹಮ್ಮಿಕೊಂಡಿದೆ. ಬಹಳ ಉತ್ತಮವಾದಂಥ ಪ್ರಣಾಳಿಕೆಯನ್ನು ನೀಡಿದೆ. ಇಡೀ ಮಂಗಳೂರಿನ ಜನತೆಗೆ ದಿನದ 24 ಗಂಟೆ 7 ದಿನ ಕೂಡ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥ ಯೋಜನೆಯನ್ನು ಎರಡೂ ಕ್ಷೇತ್ರದ ಶಾಸಕರು ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದಂಥ ಕೋಟ ಶ್ರೀನಿವಾಸ ಪೂಜಾರಿಯವರು ಮುಂದಕ್ಕೆ ರೂಪಿಸಲಿದ್ದಾರೆ. ವಿಶೇಷವಾದಂಥ ಅನುದಾನವನ್ನು ಮಂಗಳೂರಿಗೆ ತರಲಿಕ್ಕಿದ್ದಾರೆ. ನರೇಂದ್ರ ಮೋದಿಯವರ ಏನು ಸ್ವಚ್ಛ ಭಾರತ ಅವರ ಏನು ಸಂಕಲ್ಪ ಇದೆ ಅದನ್ನು ಕಾರ್ಯಗತಗೊಳಿಸುವಂಥ ಕೆಲಸವನ್ನು ಕೂಡ ನಾವೆಲ್ಲ ಗೆದ್ದಿರತಕ್ಕಂತಹ ಮಂಗಳೂರಿನ ಮಹಾನಗರ ಪಾಲಿಕೆಯ ಸದಸ್ಯರು ನಾವು ಮಾಡಲಿಕ್ಕಿದ್ದೇವೆ. ಇಡೀ ದೇಶದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯನ್ನು ಮುಂದಿನ ದಿನದಲ್ಲಿ 1ನೇ ಸ್ಥಾನಕ್ಕೆ ಕೊಂಡೊಯ್ಯುವಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತೇವೆ. 30 ವರ್ಷದಿಂದ ಇಷ್ಟರ ತನಕ ಕಾಣದ ಈ BJP ಪದವ ಸೆಂಟ್ರಲ್ ವಾರ್ಡ್ ಈ ಸಲ ಮೊದಲನೇ ಸಲ BJP ಭರ್ಜರಿ ಬಹುಮತದಿಂದ ಗೆದ್ದಿದೆ. ಆದ ಕಾರಣ ನಾನು ತಿಳಿಸುವುದೇನೆಂದರೆ, ನನ್ನ ಈ ಭರ್ಜರಿ ಬಹುಮತಕ್ಕೆ ಕಾರಣರಾದ ನಮ್ಮ ವಾರ್ಡಿನ ಮೊದಲನೇದಾಗಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್, ಎರಡನೇದಾಗಿ ನಮ್ಮ MLA ವೇದವ್ಯಾಸ್ ಕಾಮತ್ ಹಾಗೂ ಕಾರ್ಯಕರ್ತರು ಮತ್ತು ವಾರ್ಡಿನ ಪ್ರಮುಖರು ಎಲ್ಲರಿಗೂ ಸೇರಿ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೇನೆ. ಇನ್ನೊಂದು, ಮತದಾರ ಬಾಂಧವರು ನನ್ನನ್ನು ತುಂಬ ಸುಮಾರು 700 ಓಟಿಗೆ ನಾನು ವಿನ್ ಆಗಿದ್ದೇನೆ. ಇನ್ನು ಪದವ ವಾರ್ಡ್ನಲ್ಲಿ 30 ವರ್ಷದಲ್ಲಿ ನಡೆಯದ ಕಾಮಗಾರಿಯನ್ನು ನಾನು ಖಂಡಿತ ಈ ಕಾಮಗಾರಿಯನ್ನು ನಡೆಸ್ತೇನೆಂದು, ಈ 5 ವರ್ಷದಲ್ಲಿ ಅಭಿವೃದ್ಧಿ ಮಾಡುತ್ತೇನೆಂದು ನಾನು ಮತದಾರರಿಗೆ ಎಲ್ಲರಿಗೂ, ನನ್ನ ವಾರ್ಡ್ನ 35 ನಂಬರ್ನ ಮತದಾರರೆಲ್ಲರಿಗೂ ನನ್ನ ಅಭಿನಂದನೆಗಳು.